ನಮ್ಮ ಪುರಾಣ ಶಾಸ್ತ್ರಗಳಲ್ಲಿ ಹೆಣ್ಣಿಗೆ ಮಹತ್ವದ ಸ್ಥಾನ ನೀಡಿದೆ. ಅದಕ್ಕಾಗಿ ನದಿಗಳು, ಭೂಮಿ ಎಲ್ಲವನ್ನ ಹೆಣ್ಣೆ ಎಂದು ಭಾರತ ಸಂಸ್ಕೃತಿ ಗುರುತಿಸಿರುವುದು. ತಾಯಿಯಾಗಿ, ಸಹೋದರಿಯಾಗಿ, ಮಡದಿಯಾಗಿ, ಮಗಳಾಗಿ, ಗೆಳತಿಯಾಗಿ ಅವಳ ಪಾತ್ರ ಹಲವು. ತ್ಯಾಗಕ್ಕೆ ಮತ್ತೊಂದು ಹೆಸರು ಹೆಣ್ಣು ಎಂದರೂ ಅತಿಶೋಕ್ತಿಯಲ್ಲ. ಮನೆಯಲ್ಲಿ ಹಿರಿಯ ಸಂತಾನ ಹೆಣ್ಣಾದರೆ ಅವಳು ತನ್ನ ಹೆಳೆಯರಿಗೆ ಸಹೋದರಿಗಿಂತಲೂ ಹೆಚ್ಚು ಮತ್ತೊಬ್ಬಳು ತಾಯಿಯಾಗಿರುತ್ತಾಳೆ. ಅದೇ ಅಂಥ ತಾಯಿಯ ಮಮತೆಯ ವಿಡಿಯೋ ಇಂದಿನ ವೈರಲ್ ಸೆಗ್ಮೆಂಟ್ನಲ್ಲಿ. रघुपति राघव राजा राम, पतित पावन सीताराम। रघुपति राघव राजा राम, पतित पावन सीताराम। सुंदर विग्रह मेघश्याम, गंगा तुलसी शालग्राम। भाद्रगिरीश्वर सीताराम, भगत जना प्रिय सीताराम। जानकी रमणा सीताराम, जय जय राघव राजा राम। रघुपति